ನಮಸ್ಕಾರ, ಎಲ್ಲರಿಗೂ ಶುಭ ದಿನ. ವೀಕೆಂಡಿನಲ್ಲಿದ್ದೀವಿ ನಾವು. ಇವತ್ತಿನ ದಿನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾನು ಮೊದಲನೇದಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ದಶಮ ಸಂಭ್ರಮದ ಆವಿಷ್ಕಾರ ಯೋಗ ಅರ್ಪಿಸುವಂತಹ ಯೋಗ ಆರೋಗ್ಯ ಜ್ಞಾನಾಮೃತ ಕಾರ್ಯಕ್ರಮದ 6ನೇ ದಿವಸದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿನ್ನೆ ಒಬ್ಬರು ಹಿರಿಯ ಸಾಧಕರೊಟ್ಟಿಗೆ ನಾವು ಸಂವಾದ ಮಾಡಿದಾಗ ನಾನು ಭರವಸೆ ಕೊಟ್ಟಾಗೆ ಇವತ್ತು ನಾನು ಮಕ್ಕಳಿಗೆ ಸೂಕ್ತವಾದ ಯೋಗಾಭ್ಯಾಸವನ್ನು ನಾನು ನಿಮಗೆ ಪರಿಚಯಿಸ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದೀನಿ. ಯಾಕೆ ನಾವು ಮಕ್ಕಳಿಗೆ ಇವತ್ತು ಯೋಗಾಭ್ಯಾಸ ಮಾಡುವ ರೀತಿಯಲ್ಲಿ ಪ್ರೇರಣೆ ಮಾಡಬೇಕು ಅನ್ನುವಂಥದ್ದು ನಾನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಲ್ಲಿದ್ದೀನಿ. ಮತ್ತು ಮಕ್ಕಳಿಂದಲೇ ಯೋಗಾಸನದ ಅಭ್ಯಾಸವನ್ನು ನೋಡುವ ಮತ್ತು ಮಕ್ಕಳಿಗೆ ಸೂಕ್ತವಾದ ಯೋಗಾಭ್ಯಾಸದ ಒಂದು ಮ್ಯಾನ್ಯುವಲನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿರಿಯರು ನೋಡಬೇಕು, ಮನೆಯಲ್ಲಿ ಹೆತ್ತವರು ನೋಡಿ, ಮಕ್ಕಳು ನೋಡಿ. ಯಾಕೆ ಅಂತ ಹೇಳಿದರೆ ಎಷ್ಟೋ ಸಂದಿ ಮಕ್ಕಳು ನಿರ್ಧಾರ ತಗೊಳ್ಳಿಕ್ಕೆ ಅವರು ಸಕ್ತರಿಲ್ಲದಾಗ ಹಿರಿಯರು ಅಥವಾ ಮಕ್ಕಳ ಹೆತ್ತವರು ಅದನ್ನು ನಿರ್ಧಾರ ಮಾಡೋದಕ್ಕೆ ಸೂಕ್ತವಾದಂಥ ಸಂದರ್ಭ. ಯಾಕೆ ಅಂತ ಹೇಳಿದರೆ ವಿದ್ಯೆ ಅನ್ನುವಂಥದ್ದು ನಿರಂತರವಾಗಿ ನಮಗೆ ಸಿಗುವಂತಹ ಒಂದು ಆಸ್ತಿ. ಅದೇ ರೀತಿಯಲ್ಲಿ ನಮಗೆ ಸಂಪಾದನೆಗಳು ಸಿಗ್ತಾ ಹೋಗ್ತದೆ. ಆದರೆ ಜೀವನದ ಕೊನೆಯ ದಿನ ತನಕ ನಮ್ಮ ಜೀವನದಲ್ಲಿ ಬಳಕೆಗೆ ಬರುವಂಥದ್ದು ವಿದ್ಯೆ. ಅದು ಯಾವ ವಿದ್ಯೆಯನ್ನು ನಾವು ಕಲಿತರೂ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಆಯಾ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಥದ್ರಲ್ಲಿ ಭಾರತೀಯ ಪರಂಪರೆಯ ಅದ್ಭುತವಾದ ವಿದ್ಯೆಗಳಲ್ಲಿ ಯೋಗ ವಿದ್ಯೆಯೂ ಒಂದು. ಬಹುಶಃ ನಾನು 1998ರಲ್ಲಿ ನನ್ನ ಹೈಸ್ಕೂಲು ಜೀವನದಲ್ಲಿ ನನಗೆ ಯೋಗಾಭ್ಯಾಸ ಮಾಡುವ ಯೋಗ ಸಿಕ್ಕಿತ್ತು ಅಂತ ಹೇಳಿದರೆ ಅದು ನಿಜವಾಗಲೂ ಆ ವಿದ್ಯೆಗಿರುವಂತಹ ಶಕ್ತಿ. ಅವತ್ತು ಕಲಿತಿರುವಂತಹ ವಿದ್ಯೆ ಇವತ್ತು ಸಹ ನನ್ನ ಅನುಷ್ಠಾನ ಆಗ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗಿ ನಾನು ಹೈಸ್ಕೂಲಲ್ಲಿ ಬೇರೆ ಏನೇನು ಸಬ್ಜೆಕ್ಟ್ ಕಲ್ತಿದ್ದೀನೋ ನನಗೀಗ ನೆನಪಿಗೆ ಬರಲಿಕ್ಕೆ ಕಷ್ಟ. ಆದರೆ ಯೋಗಾಭ್ಯಾಸ ಕಲಿತಿರೋದು ಇವತ್ತಿಗೂ ನನಗೆ ನೆನಪಿಗೆ ಬರ್ತಾ ಇದೆ. ಇನ್ನು ಮುಂದಕ್ಕೆ ಅದು ನೆನಪಿಗೆ ಬರಲಿಕ್ಕಿದೆ. ಜೀವನದ ಕೊನೆಯ ದಿನದ ತನಕ ಅದನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಉಂಟು. ಆ ಉದ್ದೇಶದಿಂದ ಮೊದಲನೇದಾಗಿ ಎಲ್ಲ ಮಕ್ಕಳಿಗೂ ಒಂದು ಯೋಗಾಭ್ಯಾಸದ ಶಿಕ್ಷಣ ಸಿಕ್ಕಿದರೆ ಅದು ಅವರ ಭವಿಷ್ಯತ್ತಿಗೆ ಕೊಡುವಂತಹ ಒಂದು ದೊಡ್ಡ ಅಸೆಟ್, ದೊಡ್ಡ ಆಸ್ತಿ ಅನ್ನೋದು ನನ್ನ ಅಭಿಪ್ರಾಯ. ಈಗ ಎರಡನೇ ವಿಚಾರ ಏನಂತ ಹೇಳಿದರೆ ಈಗಿನ ವಿದ್ಯಾಭ್ಯಾಸದ ಪರಿಸ್ಥಿತಿ ಹೇಗೆ ಇದೆ ಅನ್ನುವಂಥದ್ದು. ಅಕಾಡೆಮಿಕ್ ಆಗಿ ಕ್ಲಾಸ್ ರೂಮ್ನಲ್ಲಿ ಮಕ್ಕಳು ಕಲಿತಿರುವಂತಹ ಪದ್ಧತಿ ನಮ್ಮಲ್ಲಿ ಬರ್ತಾ ಇದ್ದಾಗ ಕಳೆದ 2 ವರ್ಷಗಳಿಂದ ಇವತ್ತು ವಿದ್ಯಾರ್ಥಿಗಳು ಕ್ಲಾಸ್ ರೂಮಿನ ಟೀಚಿಂಗ್ನಿಂದ ವಂಚಿತರಾಗ್ತಾ ಇದ್ದಾರೆ. ಸಹಜವಾಗಿ ಹಲವಾರು ರೀತಿಯಲ್ಲಿ ಒಂದು ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಆದರೆ ಅದನ್ನೇ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಇದು ಸರಿಯಾದ ಸಂದರ್ಭ. ಯಾಕೆಂತ ಹೇಳಿದ್ರೆ ಗುರು ಪರಂಪರೆಯ ವಿದ್ಯೆಯನ್ನು ಮನೆ ಮಂದಿಗಳ ಮಧ್ಯದಲ್ಲಿ ಸೇರಿಕೊಂಡು ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಈ ಶೈಕ್ಷಣಿಕ 2 ಅವಧಿಯಲ್ಲಿ ನಾವೊಂದು ಹೊಸ ವಿದ್ಯೆಯನ್ನು ಕಲ್ತೀವಿ ಅನ್ನೋದು ಹೇಳೋದಕ್ಕೆ ಅವಕಾಶ ಆಗುತ್ತೆ. ಅದು ಒಂದು ಅವಶ್ಯಕತೆ. ಇನ್ನು ಯಾವ ಯಾವ ಕಾರಣಗಳು ಏನೆಲ್ಲ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನು ಮಧ್ಯದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗುವ. ನಾವು ಈಗ ಇವತ್ತು ನಿಮಗೆ ಯೋಗಾಸನ ಪ್ರದರ್ಶನ ಅಥವಾ ಯೋಗಾಸನ ಮಾಡುವಂಥದ್ದನ್ನು ತೋರಿಸಿಕೊಡುವ 2 ವಿದ್ಯಾರ್ಥಿಗಳನ್ನು ಪರಿಚಯಿಸ್ತೀನಿ. ಮೊದಲನೇದಾಗಿ ಕೋವಿಡ್ ಮಧ್ಯದಲ್ಲಿಯೇ ಪದವಿ ಶಿಕ್ಷಣವನ್ನು ಪೂರೈಸಿ ತಮ್ಮ ಬಿಕಾಂ ಪದವಿಯನ್ನು ಪೂರೈಸಿದಂಥ ಕುಮಾರಿ ಅನನ್ಯ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಒಟ್ಟೊಟ್ಟಿಗೆ ನಮ್ಮಲ್ಲಿ ಇನ್ನೊಬ್ಬರು ವಿದ್ಯಾರ್ಥಿ ಇದ್ದಾರೆ, ತನ್ಮಯ್ ಕೊಟ್ಟಾರಿ ಅವರು. ಕೆನರಾ CBS ಸ್ಕೂಲ್ನಲ್ಲಿ ಈಗ 8th ಸ್ಟ್ಯಾಂಡರ್ಡಿಗೆ ಅಂದರೆ 7th ಮುಗಿಸಿದರೆ 8th ಸ್ಟ್ಯಾಂಡರ್ಡಿಗೆ ಅವರು ಪ್ರವೇಶನ ಪಡ್ಕೊಂಡಿದ್ದಾರೆ. 8th ಸ್ಟ್ಯಾಂಡರ್ಡಲ್ಲಿ ಅವರು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ಈ 2 ವಿದ್ಯಾರ್ಥಿಗಳು ನಮ್ಮ ಆವಿಷ್ಕಾರ ಯೋಗ ಕೇಂದ್ರದಲ್ಲಿ ಕಳೆದ 1 ವರ್ಷದಿಂದ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದಿಸ್ತಾ, ಈಗ ನಾನು ನಿಮಗೆ ಹೇಳಿಕೊಡುವಂತಹ ಯೋಗಾಭ್ಯಾಸದ ಪದ್ಧತಿ ಗೊತ್ತಿದೆ. ಶುರುವಿಗೆ ನಾವು ರಿಲ್ಯಾಕ್ಸ್ ಮಾಡಲಿಕ್ಕೆ ಇರ್ತದೆ. ಅವರು ಆಲ್ರೆಡಿ ರಿಲ್ಯಾಕ್ಸ್ ಮಾಡಿದ್ದಾರೆ. ನಾವು ಶುರುವಿಗೆ ಮೈಂಡ್ ಮಾಡಿಫಿಕೇಶನ್ ಮಾಡುವ, ಚಿತ್ತವೃತ್ತಿ ಕಮ್ಮಿ ಮಾಡುವಂಥ ಯೋಗಾಸನಗಳು ಕಲಿಯಬೇಕು. 4 ಯೋಗಾಸನಗಳು ಶಾಸ್ತ್ರದಲ್ಲಿ ಹೇಳುತ್ತೆ: ಸ್ವಸ್ತಿಕಾಸನ, ಪದ್ಮಾಸನ, ವಜ್ರಾಸನ, ಸಿದ್ಧಾಸನ. ಈ 4 ಯೋಗಾಸನದಲ್ಲಿ ಯಾವುದಾದ್ರು ಒಂದು ಆಸನವನ್ನು ತಗೊಳ್ಬೋದು. ತನ್ಮಯ್ ಅವರು ಪದ್ಮಾಸನ ಮಾಡ್ತಾರೆ, ಅನನ್ಯ ಅವರು ಸ್ವಸ್ತಿಕಾಸನ ಮಾಡ್ತಾರೆ. ಎಸ್ ಮಾಡಿ. ಶ್ವಾಸ ಬಿಡುತ್ತಾ ಪದ್ಮಾಸನ ಮಾಡುವಾಗ ಬಲದ ಕಾಲು ಮಡಚಬೇಕು. ನೀವು ನಿಮ್ಮಷ್ಟಕ್ಕೆ ಮಾಡಿ. ಫೋಲ್ ದ ರೈಟ್ ಲೆಗ್, ಕೀಪ್ ಆನ್ ದ ಲೆಫ್ಟ್ ಥೈ. ಪದ್ಮಾಸನ. ಎಕ್ಸೇಲ್, ಫೋಲ್ ದ ಲೆಫ್ಟ್ ಲೆಗ್, ಕೀಪ್ ಆನ್ ದ ರೈಟ್ ಥೈ. ಗಮನಿಸಿ, ಪದ್ಮಾಸನದ ವಿನ್ಯಾಸನೇ ಬೇರೆ, ಸ್ವಸ್ತಿಕಾಸನದ ವಿನ್ಯಾಸನೇ ಬೇರೆ. ನೋಡಲಿಕ್ಕೆ ಒಂದೇ ವಿನ್ಯಾಸ, ಆದರೆ ಸ್ವಸ್ತಿಕಾಸನದ ಲೆಫ್ಟ್ ಲೆಗ್ ಫಸ್ಟ್ ಮಡಿಸ್ತೀವಿ, ಪದ್ಮಾಸನದಲ್ಲಿ ರೈಟ್ ಲೆಗ್ ಫಸ್ಟ್ ಮಡಿಸ್ತೀವಿ. ಮತ್ತು 2 ಕೈಯಲ್ಲಿ ಚಿನ್ಮುದ್ರೆ ಮಾಡಿ ಬೆರಳ ತುದಿಯಲ್ಲಿ ಗಮನ ಕೊಟ್ಟು ನಾಡಿ ಮಿಡಿತ ಗಮನಿಸಬೇಕು. ವಿದ್ಯಾರ್ಥಿಗಳೇ, ಇದು ಬಹಳ ಸೂಕ್ಷ್ಮವಾದ ವಿಚಾರ.
ನಮ್ಮ ಪ್ರತಿ ತರಗತಿಯಲ್ಲಿಯೂ ಚಿತ್ತವೃತ್ತಿಯನ್ನು ರೆಗ್ಯುಲರೈಸ್ ಮಾಡಿದರೆ, ಚಿತ್ತವೃತ್ತಿಯನ್ನು ನಾವು ಹತೋಟಿಗೆ ತಂದರೆ ಸಹಜವಾಗಿ ನಮ್ಮ ಕ್ಲಾಸಿನ ಮೇಲೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಚಿತ್ತ ಅಂತ ಹೇಳಿದ್ರೆ ನಮ್ಮ ಮೈಂಡಿನಲ್ಲಿ ವಿಪರೀತವಾದ ಯೋಚನೆಗಳಿದ್ದರೆ ನಮ್ಮ ಕ್ಲಾಸಿನಲ್ಲಿ ಏನು ಪಾಠ ನಡೀತಾ ಇದೆ ಅನ್ನೋಂಥ ಗ್ರಾಪ್ಸಿಂಗ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಅದಕ್ಕೆ ಏನು ಮಾಡಬೇಕಂತ ಹೇಳಿದರೆ, ಪ್ರತಿ ತರಗತಿ ಅವಧಿಯ ಮಧ್ಯದಲ್ಲಿ ನಾಡಿ ಮಿಡಿತವನ್ನು ಗಮನಿಸಿ, ಉಸಿರಾಟವನ್ನು ಗಮನಿಸ್ತಾ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು. ಅದು 10 ರೌಂಡ್ ಬ್ರೀದಿಂಗೋ, 15 ರೌಂಡ್ ಬ್ರೀದಿಂಗೋ, 21 ರೌಂಡ್ ಬ್ರೀದಿಂಗೋ ಹೇಗೂ ಸಾಗ್ಬೋದು. ಸ್ವಲ್ಪ ಹೊತ್ತು ಕೂತ್ಕೊಳ್ತಾ ಹೋದಾಗೆ ಮನಸ್ಸು ಶಾಂತ ಆಗ್ತಾ ಬರ್ತದೆ. ಈ ಪ್ರಶಾಂತವಾದ ಮನಸ್ಸಿನಲ್ಲಿ ನೀವು ಈಗ ಸಂಕಲ್ಪ ಮಾಡಬೇಕು. ಏನು ಸಂಕಲ್ಪ ಮಾಡಬೇಕು? ನಾನು ಈಗ ಇಂತಹ ಸಬ್ಜೆಕ್ಟನ್ನು ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ, ನಾನು ಈಗ ಇಂತಹ ಸಬ್ಜೆಕ್ಟನ್ನು ಓದೋದಕ್ಕೆ ರೆಡಿ ಆಗ್ತಾ ಇದ್ದೀನಿ, ನಾನು ಈಗ ಇಂತಹ ಸಬ್ಜೆಕ್ಟಿನ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಸಂಕಲ್ಪ ಮಾಡಬೇಕು ಈ ಸ್ವಸ್ತಿಕಾಸನದ ಸ್ಥಿತಿಯಲ್ಲಿ ಅಥವಾ ಪದ್ಮಾಸನದ ಸ್ಥಿತಿಯಲ್ಲಿ. ಯಾಕೆ ಅಂತ ಹೇಳಿದರೆ, ಆಗ ನಮ್ಮ ಮನಸ್ಸು ಆ ವಿಷಯದ ಮೇಲೆ ಕೇಂದ್ರೀಕೃತ ಆಗಲಿಕ್ಕೆ ಪ್ರಾರಂಭ. ಯು ಕ್ಯಾನ್ ಏಬಲ್ ಟು ಫೋಕಸ್ ಆನ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಇಲ್ಲದಿದ್ದರೆ ಮೈಂಡ್ ಡೈವರ್ಟ್ ಆಗ್ತಾ ಇರ್ತದೆ. ಇದು ಒಂದು ಸರಳವಾದ ಅಭ್ಯಾಸ ನಮ್ಮ ಮನಸ್ಸನ್ನು ತಯಾರುಗೊಳಿಸೋದಕ್ಕೆ, ಸಬ್ಜೆಕ್ಟಿಗೆ ತಯಾರುಗೊಳಿಸೋದಕ್ಕೆ. ಇದು ಆದ ನಂತರ ನಾವು ಮತ್ತೆ ಕಪಾಲಭಾತಿ ಮಾಡಬೇಕು. ಕಪಾಲಭಾತಿ ಇವತ್ತು ಮಾಡಿ ತೋರಿಸುವುದಿಲ್ಲ. ಎಸ್, ಓಪನ್ ಯುವರ್ ಐಸ್, ಇನ್ಹೇಲ್ ಸ್ಟ್ರೆಚ್ತಲೆ, ಎಕ್ಸೇಲ್ ದೇರ್ ಇಟ್ ಸೆಲ್ಫ್, ಇನ್ಹೇಲ್ ಸ್ಟ್ರೆಚ್ತಲೆ. ಇವತ್ತು ಕಪಾಲಭಾತಿ ಮಾಡಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುನ್ನೆ ಲಾಸ್ಟ್ 2 ಎಪಿಸೋಡಲ್ಲಿ ಕಪಾಲಭಾತಿ ಮಾಡುವ ವಿಧಾನ ಇದೆ. ಆದರೆ ಎಲ್ಲ ವಿದ್ಯಾರ್ಥಿಗಳು ಕಪಾಲಭಾತಿ ಮಾಡಬೇಕು. ಯಾಕೆ ಕಪಾಲಭಾತಿ ಮಾಡಬೇಕು? ಕಪಾಲ ಅಂತ ಹೇಳಿದ್ರೆ ಸ್ಕಲ್, ತಲೆಯ ಬುರುಡೆ, ಭಾತಿ ಅಂತೇಳಿ ಶೈನ್, ಚರಿಷ್ಮ. ನಮ್ಮ ತಲೆಯ ಬುರುಡೆ ಒಳ್ಳೆ ಚರಿಷ್ಮ, ನಮ್ಮ ಎಕ್ಸ್ಟರ್ನಲ್ ಚರಿಷ್ಮ ಒಂದಾದರೆ ತಲೆಯ ಬುರುಡೆಯಲ್ಲಿರೋ ಮೆದುಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ಸಹಜವಾಗಿ ನಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಹೋಗ್ತದೆ, ಸ್ಟಡಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಹೋಗ್ತದೆ. ನಮ್ಮ ಮೆದುಳಿಗೆ ದೊಡ್ಡ ಅಸೆಟ್ ಏನಂತ ಹೇಳಿದರೆ ನಾವು ತಿನ್ನುವ ಆಹಾರ ಅಲ್ಲ, ಆಹಾರ ಸೆಕೆಂಡರಿ. ಫಸ್ಟ್ ಸೋರ್ಸ್ ಏನಂತ ಹೇಳಿದ್ರೆ ಆಕ್ಸಿಜನ್. ಬ್ರೈನಿಗೆ ಸರಿಯಾಗಿ ಆಕ್ಸಿಜನ್ ಸಿಕ್ಕಿತ್ತು ಅಂತ ಹೇಳಿದ್ರೆ ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತದೆ, ನಮ್ಮ ಮೆಮೊರಿ ಚೆನ್ನಾಗಿರ್ತದೆ. ಆ ಮೆಮೊರಿಯನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಮೆಮೊರಿಯನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋದಕ್ಕೆ ಕಪಾಲಭಾತಿ ಒಂದು ಉತ್ತಮವಾದಂತಹ ಅಭ್ಯಾಸ. ಈಗ ನಿಂತುಕೊಂಡು ಒಂದು ಆಸನವನ್ನು ಮಾಡಿ ತೋರಿಸ್ತಾರೆ. ನಿಂತ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಪೂರ್ತಿ ಉಪಯೋಗಕ್ಕೆ ಬರುವಂಥ ಆಸನ. ಯಾಕೆಂದರೆ ಪ್ರತಿ ವಿದ್ಯಾರ್ಥಿಗಳು ಎಕ್ಸ್ಪೆಕ್ಟ್ ಮಾಡುವಂಥದ್ದು ನನ್ನ ಕಾನ್ಸಂಟ್ರೇಷನ್ ಚೆನ್ನಾಗಿರಬೇಕು, ಏಕಾಗ್ರತೆ ಚೆನ್ನಾಗಿರಬೇಕು ಅಂತೇಳಿ. ಏಕಾಗ್ರತೆ ಚೆನ್ನಾಗಿರಬೇಕಾದ್ರೆ ದೇಹ, ಮನಸ್ಸು ಮತ್ತು ಉಸಿರಿನ ಸಂಯೋಜನೆ ನಡೀಬೇಕು. ಆಗ ಏಕಾಗ್ರತೆ ಚೆನ್ನಾಗಿರುತ್ತೆ. ಅದಕ್ಕೆ ಪೂರಕವಾಗುವ ಒಂದು ಯೋಗಾಸನ ಇದೆ, ಅದನ್ನು ವೃಕ್ಷಾಸನ ಅಂತ ಕರಿತೀವಿ. ತಪಸ್ಸಿನ ರೀತಿಯಲ್ಲಿ ಅನುಷ್ಠಾನ ಮಾಡುವಂಥ ಆಸನ ವೃಕ್ಷಾಸನ. ಮೊದಲು ಈ ರೀತಿ ಸ್ಥಿತಿಯಲ್ಲಿ ನಿಂತಿರಬೇಕು. ಶ್ವಾಸ ಬಿಡುತ್ತಾ ಬಲದ ಕಾಲು ಮಡಿಚಿ ಎಡದ ಕಾಲಿನ ತೊಡೆಯ ಮೇಲೆ ಇಡಬೇಕು. ಎಕ್ಸೇಲ್ ಫಾರ್ ದ ರೈಟ್ ಲೆಗ್, ಕೀಪ್ ರೂಟ್ ಆಫ್ ದ ಲೆಫ್ಟ್ ಥೈ. ಮತ್ತೆ ಶ್ವಾಸ ತೆಗೆದುಕೊಳ್ಳುತ್ತಾ ಕೈಗಳ ಮೇಲೆ ಕೊಂಡೋಗಬೇಕು. ಅಂಗೈಗಳನ್ನು ಸರಿ ನಮಸ್ಕಾರ ಮಾಡಬೇಕು. ಮುಂದೆ ನೋಡಬೇಕು, ನೆಟ್ಟಾಗೆ ನೇರವಾಗಿ ನೋಡಿಕೊಂಡು ಆರಾಮಾಗಿ ಉಸಿರಾಟ ಮಾಡಬೇಕು. ಮನಸ್ಸು ಚಂಚಲ ಆದರೆ ದೇಹ ಚಂಚಲ ಆಗ್ತದೆ, ಮನಸ್ಸು ಸ್ಥಿರವಾಗಿದ್ದರೆ ದೇಹ ಸ್ಥಿರವಿರ್ತದೆ. ಚೆನ್ನಾಗಿ ಒಂದು 5 ಸಾರಿಯಿಂದ ಒಂದು 10 ಸಾರಿ ಉಸಿರಾಟ ಮಾಡಬೇಕು. ನೋಡಿ, ಸ್ಥಿರವಾಗಿದೆ ದೇಹ, ಮನಸ್ಸು ಮತ್ತು ಬುದ್ಧಿ, ಸ್ಥಿರತೆಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಶ್ವಾಸ ಬಿಡುತ್ತಾ ಕೈಗಳು ಕೆಳಗೆ ತರಬೇಕು. ಶ್ವಾಸ ತಗೊಳ್ತಾ ಕಾಲು ಚಾಚಬೇಕು. ವೃಕ್ಷ ಅಂತ ಹೇಳಿದ್ರೆ ಮರ ಅಂತ ಅರ್ಥ, ಟ್ರೀ, ಇಟ್ಸ್ ಲುಕ್ಸ್ ಲೈಕ್ ಟ್ರೀ. ಅದೇ ರೀತಿ ಇನ್ನೊಂದು ಬದಿ ಮಾಡಲಿಕ್ಕೆ ಇರ್ತದೆ. ಶ್ವಾಸ ಬಿಡುತ್ತಾ ಎಡದ ಕಾಲು ಮಡಿಚಬೇಕು, ಬಲದ ಕಾಲಿನ ತೊಡೆಯ ಬುಡದಲ್ಲಿಡಬೇಕು. ಶ್ವಾಸ ತೆಗೆದುಕೊಳ್ಳುತ್ತಾ ಕೈಗಳು ಮೇಲೆತ್ತಬೇಕು. ಅಂಗೈ ಜೋಡಿಸಿ ಮುಂದೆ ನೋಡುತ್ತಾ ದೃಷ್ಟಿ ನೋಡಿ. ಒಂದು ಆಸನದಲ್ಲಿ ವಿನ್ಯಾಸ, ದೃಷ್ಟಿ, ರೌಂಡ್ಸ್ ಆಫ್ ಬ್ರೀದಿಂಗ್, ಎಷ್ಟು ಸಾರಿ ಉಸಿರಾಟ ಮಾಡಬೇಕು ಅನ್ನುವಂಥದ್ದು ಮುಖ್ಯ. ಇಲ್ಲಿ ಇದನ್ನು ನಾವು ಮ್ಯಾನೇಜ್ ಮಾಡಿದ ಆಸನ ಅಂತ ಅನಿಸ್ತದೆ. 5 ಸಾರಿ ಉಸಿರಾಟ ಆದ ನಂತರ ಶ್ವಾಸ ಬಿಡುತ್ತಾ ಕೈ ಕೆಳಗೆ ತರಬೇಕು. ಶ್ವಾಸ ತಗೊಳ್ತಾ ಕಾಲು ಚಾಚಬೇಕು. ಇದು ವೃಕ್ಷಾಸನ. ಈಗ ಯಾರು ವೃಕ್ಷಾಸನವನ್ನು ಶುರು ಮಾಡ್ತೀರೋ 1 ತಿಂಗಳಲ್ಲಿ ನೀವು ವೃಕ್ಷಾಸನವನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಮಕ್ಕಳು, ಅದು ಪ್ರೈಮರಿ ಶಾಲೆಯಿಂದ ಹಿಡಿದು ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ತನಕ ಎಲ್ರಿಗೂ ಸಹ ಈ ಆಸನ ಬೇಕು. ಯಾಕೆಂತ ಹೇಳಿದ್ರೆ ಏಕಾಗ್ರತೆ ಅನ್ನುವಂಥದ್ದು ನಮ್ಮ ದೊಡ್ಡ ಆಸ್ತಿ ಆಗಬೇಕು. ನನ್ನ ಮೇಲೆ ಪೂರ್ತಿ ಹಿಡಿತಾ ಇದೆ ಅಂತ ಬರಬೇಕಾದ್ರೆ ಯೋಗಾಸನಗಳ ಅಭ್ಯಾಸ ಮಾಡ್ತಾವೆ. ಯಾಕೆಂದರೆ ಯೋಗಾಸನದ ಡೆಫಿನೇಷನ್ ಇಲ್ಲ, ತಥೋ ದ್ವಂದ್ವ ಅನವಿಘಾತ ಅಂತ ಕರೆ. ನಮ್ಮಲ್ಲಿ ದ್ವಂದ್ವಗಳು ಕಡಿಮೆ ಆಗ್ತಾ ಬರ್ತದೆ. ಡ್ಯುಯಾಲಿಸಮ್, ಎಕ್ಸಾಮಿಗೆ ಆನ್ಸರ್ ನೋಡಿದ ತಕ್ಷಣ ಆನ್ಸರ್ ಮಾಡಲಿಕ್ಕೆ ಕ್ಲಾರಿಟಿ ಬರ್ತದೆ. ಇದು ಹೌದು ಅಲ್ವಂಥ ದ್ವಂದ್ವಗಳು ಕಮ್ಮಿ ಆಗ್ತಾ ಬರ್ತದೆ ಯಾವಾಗ ನಾವು ನಿತ್ಯ ಅಭ್ಯಾಸ ಮಾಡ್ತಾ ಹೋಗುವಾಗ. ಇನ್ನು ಒಂದು ನಿಂತುಕೊಂಡು ಮಾಡುವಂಥ ಆಸನ ಮಾಡುವ, ಒಂದು ತುಂಬ ಚೆನ್ನಾಗಿರುವಂಥ ಆಸನದ ಹೆಸರು ಗರುಡಾಸನ ಅಂತೇಳಿ.
ನಾನು ನಿನ್ನೆ ಹೇಳಿದೆ, ಪ್ರಾಣಿ ಪಕ್ಷಿಗಳ ಹೆಸರಿಗೆ ಪೂರಕವಾಗಿ ಹಲವಾರು ಆಸನಗಳಿದೆ. ಈಗ ಗರುಡಾಸನ. ಶ್ವಾಸ ತೆಗೆದುಕೊಳ್ಳುತ್ತಾ ಕೈ ಮೇಲೆತ್ತಿ, ಕೈಗಳನ್ನು ಕಾಲನ್ನು ಹೀಗೆ ಮೇಲೆತ್ತಬೇಕು. ಎಸ್, ಡೂ ಇಟ್. ಲಿಫ್ಟ್. ಶ್ವಾಸ ಬಿಡುತ್ತಾ ಕಾಲನ್ನು ಮಡಿಚಬೇಕು, ಕೈಯನ್ನು ಈ ರೀತಿ ಮಡಿಚಬೇಕು. ಎಸ್, ಇದು ಗರುಡ ಆಸನದ ಸ್ಥಿತಿ. ನೋಡಿ, ಈ ವಿನ್ಯಾಸದಲ್ಲಿ ಚಂದ ಮಾಡಿ ಉಸಿರಾಟ ಮಾಡಬೇಕು. ಇದು ಸಹ ನಮ್ಮನ್ನು ಸ್ಥಿರತೆಗೆ ತರಲಿಕ್ಕೆ. ಗರುಡದ ವಿಶೇಷತೆ ಏನಂತ ಹೇಳಿದ್ರೆ ತುಂಬ ತಾಳ್ಮೆ. ನೀವು ಇತ್ತೀಚೆಗೆ ಒಂದು ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ. ಶ್ವಾಸ ತಗೊಳ್ತಾ ಕೈ ಮೇಲೆ ಎತ್ತಬೇಕು, ಶ್ವಾಸ ಬಿಡುತ್ತಾ ಕಾಲ ಕೆಳಗೆ ತರಬೇಕು. ಇತ್ತೀಚೆಗೆ ಒಂದು ಡಾಕ್ಯುಮೆಂಟ್ರಿ ನೋಡಿದೆ. ಗರುಡ ಪಕ್ಷಿ ಯಾವುದಾದ್ರೂ ಒಂದು ಆಹಾರವನ್ನು ಕೇಂದ್ರೀಕರಿಸಿದರೆ ಅದನ್ನು ಬಹಳ ಸೂಕ್ಷ್ಮವಾಗಿ ಎಷ್ಟೋ ಕಿಲೋಮೀಟರ್ ದೂರದಿಂದ ಗಮನಿಸಿಕೊಂಡು ಅದನ್ನು ಕ್ಯಾಚ್ ಮಾಡುವಂಥ ಎಬಿಲಿಟಿ ಆ ಗರುಡ ಪಕ್ಷಿಗೆ ಇರ್ತದೆ. ಇನ್ ಕೇಸ್ ಅದು ಮೂಮೆಂಟಲ್ಲಿದ್ದರೆ, ಆಹಾರ ಮೂಮೆಂಟಲ್ಲಿದ್ದರೆ ಅಲ್ಲೂ ಸರಿ ನಿಲ್ಲುವ ತನಕ ಅದು ಕಾಯ್ತಾ ಇರ್ತದಂತೆ. ಬಕ ಪಕ್ಷಿ ಮತ್ತು ಗರುಡ ಪಕ್ಷಿಗೆ ಮಾತ್ರ ಆ ಕ್ವಾಲಿಟಿ ಇರುತ್ತೆ. ಅದೇ ರೀತಿ ಯೋಗಾಸನದ ಗರುಡಾಸನ ಮಾಡ್ತಾ ಹೋದರೆ ನಮ್ಮಲ್ಲಿ ಸಹ ತಾಳ್ಮೆ ಬರ್ತದೆ ಅನ್ನುವಂಥದ್ದಕ್ಕೆ ಈ ಆಸನವನ್ನು ನಾನು ಮಾಡಿ ತೋರಿಸ್ತಿದ್ವಿ. ಕೂತ್ಕೊಳ್ಳಿ. ನಿಂತುಕೊಂಡು 2 ಆಸನ ಮಾಡಿದ ತಕ್ಷಣ ಸಾಕಾಗುವುದಿಲ್ಲ. ಖಂಡಿತವಾಗಿಯೂ ಯೋಗಾಭ್ಯಾಸದಲ್ಲಿ ನಿಂತುಕೊಂಡು ಮಾಡುವಂತಹ ಒಂದು 7-8 ಯೋಗಾಸನಗಳು ಮಕ್ಕಳು ಮಾಡಬೇಕು, ವಿದ್ಯಾರ್ಥಿಗಳು ಮಾಡಬೇಕು. ಉದಾಹರಣೆಗೆ ತ್ರಿಕೋನಾಸನ, ಪಾರ್ಶ್ವಕೋನಾಸನ, ವೀರಭದ್ರಾಸನಗಳು ಮಾಡ್ಬೋದು. ವೀರಭದ್ರಾಸನದಲ್ಲಿ 2-3 ವೆರೈಟಿಗಳಿರ್ತದೆ, ಅದನ್ನು ಅಭ್ಯಾಸ ಮಾಡ್ಬೋದು. ಮತ್ತು ನಾವು ತಾಡಾಸನ ಮಾಡಲಿಕ್ಕೆ ಇದ್ದೇ ಇರ್ತದೆ ಪ್ರಾರಂಭದಲ್ಲಿ. ಓಕೆ, ಈಗ ಮಾಡುವಂಥ ಆಸನ ಒಂದು ಆಸನ ಇದೆ. ಆಸನದ ಹೆಸರು ಪೂರ್ವೋತ್ತನಾಸನ. ತುಂಬ ಸುಲಭವಾದಂಥ ಆಸನ ಪೂರ್ವೋತ್ತನಾಸನ. ಶ್ವಾಸ ತಗೊಳ್ತಾ ಕೈಗಳು 1 ಫೀಟ್ ಹಿಂದೆ ಇಡಬೇಕು. ಮುನ್ನ ಪಶ್ಚಿಮೋತ್ತನಾಸನ ನೋಡಿದ್ದೀರಿ ನೀವು. ಶ್ವಾಸ ಬಿಡಬೇಕು, ಶ್ವಾಸ ತಗೊಳ್ತಾ ಸೊಂಟ ಮೇಲೆ ಎತ್ತಬೇಕು. ಈ ಆಸನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮಲ್ಲಿ ಒಂದು ರೀತಿಯ ಬೆನ್ನು ಸ್ಟಡಿ ಆಗಿರಲಿಕ್ಕೆ. ಮಕ್ಕಳು ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡಿರ್ತಾರೆ, ಇಲ್ಲ ರೀಡಿಂಗಿಗೆ ಅಂತ ಕೂತ್ಕೊಳ್ತಾರೆ. ಕೂತ್ಕೊಳ್ಳುವಾಗ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಕೂತ್ಕೊಂಡು ಸ್ವಲ್ಪ ಹೊತ್ತಾಗುವಾಗ ಅಲ್ಲಿನ ಗೊತ್ತಿಲ್ಲದೆ ಬೆಂಡಾಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ದೇಹ ಬೆಂಡಾಗ್ತಾ ಬಂತೋ ಶ್ವಾಸ ಬಿಡುತ್ತಾ ಕೆಳಗೆ ಬನ್ನಿ, ಶ್ವಾಸ ತಗೊಳ್ಳಿ, ಶ್ವಾಸ ಬಿಡುತ್ತಾ ಕೈ ಮುಂದೆ. ಯಾವಾಗ ಬೆಂಡಾಗ್ತಾ ಬಂತೋ ಆಗ ಮೈಂಡ್ ಡೈವರ್ಟ್ ಆಯ್ತು ಅಂತ ಅರ್ಥ. ಯಾವಾಗ ಸ್ಟಡಿಯಾಗಿ ಸ್ಥಿರವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಆವಾಗ ಮೈಂಡ್ ಸಹ ಅಷ್ಟೇ ಸ್ಟಡಿಯಾಗಿದೆ ಅಂತ ಅರ್ಥ, ಸ್ಥಿರವಾಗಿದೆ ಅಂತ ಅರ್ಥ. ಆ ಮನಸ್ಸನ್ನು ಸ್ಥಿರತೆಗೊಳಿಸಲಿಕ್ಕೆ ನಮ್ಮ ಬೆನ್ನೆಲುಬು ತುಂಬ ಅಗತ್ಯ. ಬೆನ್ನೆಲುಬಿನ ಸ್ಟ್ರೆಂತ್. ಎಷ್ಟೋ ಮಂದಿ ಬೆನ್ನಿಗೆ ವೀಕ್. ಈಗ ಚಿಕ್ಕ ಮಕ್ಕಳು ನೋಡಿದ್ರು ಸಹ ಸ್ಟ್ರೈಟ್ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಂಗ್ಸ್ಟರ್ಸ್ ಅಂತೂ ಮರ್ತೇ ಬಿಟ್ಟಿದ್ದಾರೆ. ಪ್ರಾಯದವರು ಕೂತ್ಕೊಂಡಾಗೆ ಕ್ಲಾಸ್ ರೂಮಲ್ಲಿ ಈಗೇನು ಕೂತ್ಕೊಂಡು ಇರ್ತಾರೆ. ಹಾಗೆಲ್ಲ ಪಾಠ ಕೇಳುವಾಗ, ಬರೆಯುವಾಗ, ಸ್ಟಡಿ ಮಾಡುವಾಗ ನೆಟ್ಟಗೆ ನೇರಾಗಿ ಕೂತ್ಕೊಳ್ಳಿಕ್ಕೆ ಅಭ್ಯಾಸ ಆಯಿತು ಅಂತ ಹೇಳಿದರೆ ನಮ್ಮ ಸಬ್ಜೆಕ್ಟ್ನ ಮೇಲೆ ಫೋಕಸ್ ಜಾಸ್ತಿ ಆಗ್ತಾ ಹೋಗ್ತದೆ, ಮೂಡ್ ಇಂಪ್ರೂವ್ ಆಗ್ತಾ ಹೋಗ್ತದೆ. ಓದುವ ಮೂಡು, ಬರೆಯುವ ಮೂಡ್ ಇಂಪ್ರೂವ್ ಆಗ್ತದೆ. ಈಗ ಎಲ್ರಿಗೂ ಮೂಡ್ ಡೌನ್ ಆಗ್ತಾ ಇದೆ, ಒಂದು ರೀತಿಯ ಲೆಥರ್ಜಿ ಬಾಡಿಯಲ್ಲಿ ಬರ್ತಾ ಇದೆ. ಹಾಗೆ ಆಗಬಾರ್ದು. ಎಸ್, ಈಗ ಮಲಗಿ ಮಾಡುವ ಆಸನಗಳಿದೆ. ಪವನ ಮುಕ್ತಾಸನ ಇವತ್ತು ಮಾಡಿಸುವುದಿಲ್ಲ. ಭುಜಂಗಾಸನ ಮಾಡ್ತಾರೆ. ಕವಚಿ ಮಲಗಿ, ತಲೆ ಕಡೆ ಹಾಕಿ, ತಲೆ ಕಡೆ, ಕಾಲ ಕಡೆ ಹಾಕಿ. ಭುಜಂಗಾಸನ ಮತ್ತು ಧನುರಾಸನ 2 ಆಸನವನ್ನು ಮಾಡಿ ತೋರಿಸ್ತಾರೆ. ಯಾಕೆ ಈ 2 ಆಸನವನ್ನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಕಾಲಗಾಲ ಬಿಡಿ, ಕೈಗಳು ಗಲ್ಲದಡಿಯಲ್ಲಿ ಮಕರಾಸನ ಸ್ಥಿತಿಯಲ್ಲಿರಿ. ಕೀಪ್ ಯರ್ ಹ್ಯಾಂಡ್ಸ್ ಬಿಲೋ ಚಿನ್. ಈ ಸ್ಥಿತಿಯಲ್ಲಿ ಇದ್ದುಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಭುಜಂಗಾಸನವನ್ನು ಅಭ್ಯಾಸ ಮಾಡಬೇಕು. ಕಾಲುಗಳು ಜೋಡಿಸಿ, ಜಾಯಿನ್ ದ ಲೆಗ್ಸ್, ಕೀಪ್ ಯರ್ ಫುಟ್ ಫ್ಲಾಟ್, ಕೀಪ್ ಯರ್ ಪಾಮ್ಸ್ ಬಿಲೋ ಶೋಲ್ಡರ್. ಅಂಗೈಗಳು ಭುಜದ ಅಡಿಯಲ್ಲಿ ಊರಬೇಕು. ಭುಜಂಗಾಸನದ ವಿನ್ಯಾಸ, ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ, ಭುಜ, ಚೆಸ್ಟ್ ಮೇಲೆ ತರಬೇಕು. ಎಸ್, ದೃಷ್ಟಿ ಭ್ರೂ ಮಧ್ಯದಲ್ಲಿರಬೇಕು. ಈ ಆಸನದ ಒಂದು ವಿಶೇಷತೆ ಇದೆ. ಶಾಸ್ತ್ರೀಯವಾಗಿ ಇದರ ಬೆನಿಫಿಟ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಯಾರು ನಿತ್ಯ ಭುಜಂಗಾಸನ ಮಾಡ್ತಾ ಹೋಗ್ತಾರೋ ಅವರಲ್ಲಿ ಡಿವೈನ್ ಎನರ್ಜಿ ಆಕ್ಟಿವೇಟ್ ಆಗ್ತದೆ, ಕುಂಡಲಿನಿ ಶಕ್ತಿ ಜಾಗೃತ ಆಗ್ತದೆ ಅನ್ನುವಂಥ ರೆಫರೆನ್ಸ್ ಬರ್ತದೆ. ನಿತ್ಯ ಅಭ್ಯಾಸ ಮಾಡೋದನ್ನು ರೂಢಿಸ್ಕೊಳ್ಬೇಕು. ಭುಜಂಗಾಸನನು ನಮ್ಮ ಏಕಾಗ್ರತೆಯನ್ನು ಜಾಸ್ತಿ ಮಾಡಲಿಕ್ಕೆ ಇರುವಂತಹ ಒಂದು ಉತ್ತಮವಾದಂಥ ಅಭ್ಯಾಸ. ಶ್ವಾಸ ಬಿಡುತ್ತಾ ಕೆಳಗೆ ಬನ್ನಿ. ಈ ರೀತಿಯಲ್ಲಿ ಇನ್ನೊಂದು ಆಸನ ನಾವು ನಿಮಗೆ ತೋರಿಸ್ತೀವಿ, ಧನುರಾಸನ. ಕೈಗಳು ತೊಡೆಯ ಪಕ್ಕದಲ್ಲಿಡಿ, ಕೀಪ್ ಯರ್ ಹ್ಯಾಂಡ್ಸ್ ನಿಯರ್ ಥೈ. ಎಕ್ಸೇಲ್, ಫೋಲ್ಡ್ ಯುವರ್ ಲೆಗ್ಸ್, ಕ್ಯಾಚ್ ಯುವರ್ ಆಂಕಲ್ಸ್. ಧನುರಾಸನ ಮಾಡೋದನ್ನು ನೋಡ್ಕೊಳ್ಳಿ, ಮತ್ತೆ ನೀವು ಅದರ ಬಗ್ಗೆ ತಿಳ್ಕೊಳ್ಬೋದು. ಶ್ವಾಸ ತಗೊಳ್ತಾ ದೇಹ ಮೇಲೆ ಎತ್ತಿ. ಇಡೀ ದೇಹ ನೋಡಿ, ಇಲ್ಲಿ ಬಿಲ್ಲಿನ ಆಕಾರದ ರೀತಿಯಲ್ಲಿ ಈ ದೇಹವನ್ನು ಈ ರೀತಿ ತರಬೇಕು. ಕ್ರಮೇಣ ಇದು ನಿರಂತರ ಅಭ್ಯಾಸ ಆದಾಗ ಮಾತ್ರ ಸಾಧ್ಯ ಆಗುವಂಥದ್ದು. ಇಲ್ಲಿ ಸರಿ ಉಸಿರಾಟ ಮಾಡಬೇಕು. ಶ್ವಾಸ ಬಿಡುತ್ತಾ ಕೆಳಗೆ ಬನ್ನಿ, ಶ್ವಾಸ ತಗೊಳ್ತಾ ಕಾಲು ಚಾಚಿ. ಇಂತಹ ಯೋಗಾಸನಗಳು ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ ಮಕ್ಕಳ ಹತ್ರ ಫ್ಲೆಕ್ಸಿಬಿಲಿಟಿ ಬರ್ತದೆ.
ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್, ಫ್ಲೆಕ್ಸಿಬಿಲಿಟಿ ಬರಬೇಕು. ಎಷ್ಟೋ ಮಂದಿ ಮಕ್ಕಳಿಗೆ ಇವತ್ತು ನೆಲ ಮುಟ್ಲಿಕ್ಕೆ ಆಗೋದಿಲ್ಲ, ಮುಂದಕ್ಕೆ ಬಗ್ಗೆ ನೆಲ ಮುಟ್ಲಿಕ್ಕೆ ಆಗೋದಿಲ್ಲ. ಬ್ಯಾಕ್ವರ್ಡ್ ಬೆಂಡಿಂಗ್ ಬಿಡಿ, ಈಗ ಅವರು ಬ್ಯಾಕ್ವರ್ಡ್ ಬೆಂಡಿಂಗ್ ಆಸನ ಮಾಡ್ತಾರೆ, ಚಕ್ರಾಸನ ಮಾಡಿ, ಲೈನ್ ಅಬೌಟ್ ಟರ್ನ್, ಬ್ಯಾಕ್ವರ್ಡ್ ಬೆಂಡಿಂಗ್ ಆಸನವನ್ನು ಮಾಡಿ ತೋರಿಸ್ತಾರೆ. ಈಗ ಪ್ರಾರಂಭದ ಸ್ಥಿತಿಯಲ್ಲಿ ಹೇಗೆ ಮಾಡೋದಂತ ಚಕ್ರಾಸನವನ್ನು ತೋರಿಸ್ತಾರೆ. ಎಸ್, ಕಾಲುಗಳು ಜೋಡಿಸಿ, ಕೈಗಳು ಭುಜದಡಿಯಲ್ಲಿಡಿ, ಕಾಲುಗಳು ಮಡಚಿ, ಎಕ್ಸೇಲ್ ಮಾಡ್ತಾರೆ. ಶ್ವಾಸ ತಗೊಳ್ತಾ ಸೊಂಟ ಮೇಲೆತ್ತಬೇಕು. ಎಸ್, ನೋಡಿ ಈ ವಿನ್ಯಾಸವನ್ನು ಒಂದು ಸಾರಿ ಕಲಿತ್ರೆ ಲೈಫ್ ಲಾಂಗ್ ಅಭ್ಯಾಸ ಮಾಡ್ಬೋದು. ಆದರೆ ಎಸ್, ಎಷ್ಟೋ ಮಂದಿಗೆ 10-15 ವರ್ಷದಲ್ಲಿ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಭಾರ ಹೆವಿ, ಬಾಡಿ ಹೆವಿನೆಸ್ ಆಗಿರ್ಬೋದು, ಫ್ಲೆಕ್ಸಿಬಿಲಿಟಿ ಇಲ್ಲದೇ ಇರುವಂಥದ್ದು, ಶೋಲ್ಡರ್ ಸ್ಟ್ರೆಂತ್ ಇಲ್ಲದೇ ಇರೋದ್ರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಡೈಲಿ ಅಭ್ಯಾಸ ಮಾಡ್ತಾ ಹೋದರೆ ಇದನ್ನು 100% ಎಲ್ಲರೂ ಮಾಡ್ಬೋದು. ಯಾವುದೇ ರೀತಿಯ ಕಂಡೀಷನಲ್ಲಿ ಇರುವವರಿಗೆ ಸಹ ಮಾಡಲಿಕ್ಕೆ ಸಾಧ್ಯ. ಶ್ವಾಸ ಬಿಡುತ್ತಾ ಕೆಳಗೆ ಬನ್ನಿ. ಈ ರೀತಿಯಲ್ಲಿ ಅದ್ಭುತವಾದ ಯೋಗಾಸನಗಳು ಮಾಡಲಿಕ್ಕಿದೆ. ಇನ್ನೊಂದೆರಡು ಯೋಗಾಸನಗಳ ಬಗ್ಗೆ ಮುಂದಕ್ಕೆ ವಿವರಿಸ್ತೀನಿ. ಒಟ್ಟೊಟ್ಟಿಗೆ ಪ್ರಾಣಾಯಾಮಗಳು ಏನು ಮಾಡಬೇಕು, ಧ್ಯಾನ ಯಾವುದು ಮಾಡಬೇಕು, ರಿಲ್ಯಾಕ್ಸೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಮತ್ತೆ ವಿವರಿಸ್ತೀನಿ. ಈಗ ಅದರ ಮಧ್ಯದಲ್ಲಿ ಒಂದು ಚಿಕ್ಕ ವಿರಾಮವನ್ನು ನಾವು ಪಡ್ಕೊಳ್ಳುವ. 1 ನಿಮಿಷದ ವಿರಾಮ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನಿಮಗೆ ಹೇಳಿದೆ ಕೆಲವೊಂದು ಯೋಗಾಸನಗಳು ಮಾಡುವಂಥದ್ದನ್ನು. ದಿನದಲ್ಲಿ ಕನಿಷ್ಠ 40 ನಿಮಿಷ ಯೋಗಾಸನಕ್ಕೆ ನೀವು ವಿನಿಯೋಗಿಸಿದರೆ ಅದ್ಭುತವಾದ ದಿನ ಆಗುತ್ತೆ. ಯಾಕೆಂದರೆ ದೇಹಕ್ಕೆ ಅಷ್ಟು ಫ್ಲೆಕ್ಸಿಬಲ್ ಆಗ್ತದೆ. ಈಗ ಒಂದು ಫ್ಲೆಕ್ಸಿಬಿಲಿಟಿಯನ್ನು ಇಂಪ್ರೂವ್ ಮಾಡುವ ಆಸನ ತೋರಿಸ್ತೀವಿ, ಭಾರದ್ವಾಜಾಸನ. ಶ್ವಾಸ ತಗೊಳ್ತಾ ಎಡದ ಕಾಲು ಮಡಿಚಿ ಎಡಬದಿಯಲ್ಲಿಡಿ, ಶ್ವಾಸ ಬಿಡುತ್ತಾ ಬಲದ ಕಾಲು ಮಡಿಚಿ ಎಡದ ಕಾಲಿನ ಮೇಲಿಡಿ. ಇಲ್ಲಿ ಎರಡೂ ಕಾಲಿನ ಮಂಡಿ ಒಂದೇ ಲೈನ್ಗೆ ಬರ್ತದೆ. ಹೀಗೆ ಕ್ಯಾಚ್ your right leg by the right hand through the back. ಈಗ ಕಾಲನ್ನು ಹಿಂದುಗಡೆಯಿಂದ ಹಿಡ್ಕೊಳ್ಳಿಕ್ಕೆ ಆಗಬೇಕು. ಎಷ್ಟೋ ಮಂದಿಗೆ ಬರುವುದಿಲ್ಲ ಅಷ್ಟು ಸುಲಭ. ಕೀಪ್ ಎ ಲೆಫ್ಟ್ ಹ್ಯಾಂಡ್ ಬಿಲೋ ರೈಟ್ ನೀ. ಎಕ್ಸೇಲಿಂಗ್, ಟ್ವಿಸ್ಟ್ ಯುವರ್ ಬಾಡಿ ಟು ಲೆಫ್ಟ್ ಸೈಡ್. ಅತ್ಯದ್ಭುತವಾದ ಟ್ವಿಸ್ಟಿಂಗ್ ಪಾಸ್ಚರ್. ಒಂದು ಸಾರಿ ನಮ್ಮ ಜೀವನದಲ್ಲಿ ಟ್ವಿಸ್ಟಿಂಗ್ ಪಾಸ್ಚರ್ ರೀಚ್ ಆಯಿತು ಅಂತ ಹೇಳಿದರೆ ಯಾವತ್ತೂ ನಮ್ಮ ದೇಹಕ್ಕೆ ಒಳ್ಳೆ ಟ್ವಿಸ್ಟಿಂಗ್ ಬರ್ತದೆ. ಎಷ್ಟೋ ಮಂದಿಗೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಜೀವನ ಪರ್ಯಂತ ಪ್ರಯತ್ನ ಮಾಡಿದ್ರೆ ಕಷ್ಟಪಡುವವರಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಶುರು ಮಾಡಿಕೊಳ್ಳಿ, ಉತ್ತಮವಾದ ಅಭ್ಯಾಸ. ಯಾಕೆಂದರೆ ನಮ್ಮ ಡೈಜೆಷನ್, ಅಸಿಮಿಲೇಷನ್ ಚೆನ್ನಾಗಿ ಆಗ್ತಾ ಹೋಗ್ತದೆ, ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತಾ ಬರ್ತದೆ. ಶ್ವಾಸ ತಗೊಳ್ತಾ ಮುಖ ತಿರುಗಿಸಿ, ಶ್ವಾಸ ಬಿಡಿ. ಶ್ವಾಸ ತಗೊಳ್ತಾ ರೈಟ್ ಲೆಗ್ ಸ್ಟ್ರೆಚ್ ಮಾಡಿ, ಶ್ವಾಸ ಬಿಡಿ. ಶ್ವಾಸ, ನಾನು ಆಗಲೇ ಹೇಳಿದ್ದೀನಿ, ನಮ್ಮ ದೇಹದ ಆರೋಗ್ಯ, ಇಮ್ಯುನಿಟಿ ಚೆನ್ನಾಗಿರ್ಬೇಕಾದ್ರೆ ಮೊನ್ನೆ ಡಾಕ್ಟರ್ ಕೃಷ್ಣ ಶರ್ಮ ಅವರು ಹೇಳಿದರು, ನಮ್ಮಲ್ಲಿ ಅಸಿಮಿಲೇಷನ್, ನಮ್ಮ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಾಗಬೇಕು. ಅದಕ್ಕೆ ಪೂರಕವಾಗುವಂಥ ಆಸನ ಭಾರದ್ವಾಜಾಸನ. ಅದರ 2 ಬದಿ ಮಾಡಲಿಕ್ಕಿದೆ, ಇವತ್ತು 2 ಬದಿ ತೋರಿಸೋದಿಲ್ಲ. ಈಗ ಇನ್ನೊಂದು ಬಹಳ ಎಸೆಟ್, ತುಂಬ ಉತ್ತಮವಾದಂಥ ಅಭ್ಯಾಸ ವಿದ್ಯಾರ್ಥಿಗಳಿಗೆ, ಅದು ಸರ್ವಾಂಗಾಸನ. ಮಲಗಿ ಸರ್ವಾಂಗಾಸನ ಮಾಡಬೇಕು. ಹೆಸರು ಸೂಚಿಸುವ ರೀತಿಯಲ್ಲಿ ಸರ್ವಾಂಗ, ಓವರ್ ಆಲ್ ಬಾಡಿಗೆ ನಮಗೆ ಬೆನಿಫಿಟ್ ಕೊಡುವಂಥ ಆಸನ ಸರ್ವಾಂಗಾಸನ. ಕಾಲು ಜೋಡಿಸಿ, ಕೈಗಳ ತೊಡೆ ಅಡಿಯಲ್ಲಿಡಿ. ಶ್ವಾಸ ತಗೊಳ್ತಾ ಕಾಲು ಸೊಂಟ ಬೆನ್ನು ಮೇಲೆತ್ತಿ, ಲಿಫ್ಟ್ ದ ಬಾಡಿ ಅಪ್. ಈ ವಿನ್ಯಾಸಕ್ಕೆ ನೀವು ಒಮ್ಮೆ ರೀಚ್ ಆಯಿತು ಅಂತ ಹೇಳಿದರೆ ನಿಮ್ಮ ರಕ್ತ ಪರಿಚಲನೆ, ಮೆದುಳಿಗೆ ರಕ್ತ ಪರಿಚಲನೆ ಚೆನ್ನಾಗಾಗ್ತಾ ಬರ್ತದೆ. ಅತ್ಯುತ್ತಮವಾದಂತಹ ಒಂದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಲಿಕ್ಕಿರುವಂತಹ ಒಂದು ಅದ್ಭುತವಾದ ವಿನ್ಯಾಸ ಸರ್ವಾಂಗಾಸನ. ಈ ವಿನ್ಯಾಸದಲ್ಲಿ ಕನಿಷ್ಠ 21 ಸಾರಿ ಉಸಿರಾಟ ಮಾಡಬೇಕು. ನಮ್ಮ ಮೆದುಳಿಗೆ, ನಾನು ಆಗಲೇ ಹೇಳಿದ್ದೀನಿ, ಮೆದುಳಿಗೆ ಇರುವಂಥ ಬಹಳ ಮುಖ್ಯವಾದ ಸೋರ್ಸ್ ಅಂತ ಹೇಳಿದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುವಂಥದ್ದು, ಆಕ್ಸಿಜನ್ ತಲುಪುವಂಥದ್ದು. ಇದು 2 ಆಯಿತು ಅಂತ ಹೇಳಿದರೆ ಮೆದುಳು ಚೆನ್ನಾಗಿ ಕೆಲಸ ಮಾಡ್ತದೆ. ಮೆಮೊರಿ, ನಮ್ಮಲ್ಲಿ ಮೆಮೊರಿ ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಆಸನದಲ್ಲಿ ಕಣ್ಣು ಮುಚ್ಚಿ 21 ಸಾರಿ ಚೆನ್ನಾಗಿ ಉಸಿರಾಟ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಇದು ಆದ ನಂತರ ನಾವು ವಿಪರೀತ ಕರಣೀಯ ಮಾಡಿದಾಗೆ ಸರ್ವಾಂಗಾಸನ ಆದ ನಂತರ ಒಂದು ಕೌಂಟರ್ ಆಸನ ಮಾಡಲಿಕ್ಕೆ ಇರ್ತದೆ. ಅದನ್ನು ಇವತ್ತು ಮಾಡಿ ತೋರಿಸುವುದಿಲ್ಲ. ಮೆಲ್ಲನೆ ಕೆಳಗೆ ತರಿ. ನಾನು ಕ್ವಿಕ್ಕಾಗಿ ನಿಮಗೆ ಈಗ 1-2 ಪ್ರಾಣಾಯಾಮದ ಪ್ರಾಕ್ಟೀಸನ್ನು ಪರಿಚಯಿಸ್ತೀನಿ, ಕೂತ್ಕೊಳ್ಳಿ. ಮೊದಲ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ. ಸ್ವಸ್ತಿಕಾಸನ ಅಥವಾ ಪದ್ಮಾಸನದಲ್ಲಿ ಈ ಪ್ರಾಣಾಯಾಮವನ್ನು ಮಾಡಬೇಕು. ಸ್ವಸ್ತಿಕಾಸನ ಮಾಡಿ. ಎಕ್ಸೇಲ್ ಫಾರ್ ದ ಲೆಫ್ಟ್ ಲೆಗ್, ಇನ್ಹೇಲ್, ಎಕ್ಸೇಲ್ ಫಾರ್ ದ.
ಸ್ವಸ್ತಿಕಾಸನ ಅಥವಾ ಪದ್ಮಾಸನದಲ್ಲಿ ಉಜ್ಜಾಯಿ ಪ್ರಾಣಾಯಾಮ, ಉಜ್ಜಾಯಿ ಅಪ್ಲಿಫ್ಟ್, ಈ ಪ್ರಾಣಾಯಾಮ ಮಾಡ್ತಾ ಹೋದರೆ ದಿನದಿಂದ ದಿನಕ್ಕೆ ನಾವು ಮೇಲೆ ಬರ್ತೀವಿ. ನಮ್ಮ ಪರ್ಫಾರ್ಮೆನ್ಸಲ್ಲಿ ನಾವು ದಿನದಿಂದ ದಿನಕ್ಕೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಾಣಾಯಾಮ ಮಾಡೋ ಪ್ರೊಸೀಜರ್ ಈ ರೀತಿ. ಸ್ವಸ್ತಿಕಾಸನ ಅಥವಾ ಪದ್ಮಾಸನದಲ್ಲಿ ಕಂಫರ್ಟೇಬಲಾಗಿ ಕೂತ್ಕೊಳ್ಬೇಕು. ಬೆನ್ನು ಕುತ್ತಿಗೆ ತಲೆ ನೇರವಾಗಿಟ್ಟಿರಬೇಕು. ಕಣ್ಣು ಮುಚ್ಚಿರಬೇಕು. ಇಲ್ಲಿ ಗಂಟಲಿನ ಭಾಗದಲ್ಲಿ ಗಮನವಿಟ್ಟು ಉಸಿರಾಟದ ಶಬ್ದ ಗಮನಿಸ್ತಾ ನಿಧಾನ ಶ್ವಾಸ ತಗೊಳ್ಬೇಕು, ನಿಧಾನ ಶ್ವಾಸ ಬಿಡಬೇಕು. ಅಂದರೆ ಪೂರ್ತಿ ಶ್ವಾಸ ತಗೊಂಡು ಪೂರ್ತಿ ಶ್ವಾಸ ಬಿಡುವುದನ್ನು ರೂಢಿಸಬೇಕು. ನಮಗೆ ಹೇಗೆ ಗೊತ್ತಾಗ್ತದೆ ನಾನು ಪೂರ್ತಿ ಉಸಿರಾಟ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಗಮನಿಸಲಿಕ್ಕೆ ಸುಲಭವಾದ ಮೆಥಡ್ ಅಂತ ಹೇಳಿದರೆ, ಶ್ವಾಸ ತಗೊಳ್ತಾ ಹೋದಾಗ ಹೊಟ್ಟೆ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಆಗ್ತದೆ, ಶ್ವಾಸ ಬಿಡ್ತಾ ಹೋದಾಗ ಹೊಟ್ಟೆ ಮಸಲು ಕಾಂಟ್ರಾಕ್ಷನ್ ಆಗ್ತಾ ಬರ್ತದೆ. ಹೊಟ್ಟೆ ಹಿಗ್ಗುತ್ತದೆ ಶ್ವಾಸ ತಗೊಳ್ಳುವಾಗ, ಹೊಟ್ಟೆ ಚಿಕ್ಕದಾಗ್ತಾ ಬರ್ತದೆ ಶ್ವಾಸ ಬಿಡು. ಆ ಮೂಮೆಂಟನ್ನು ಎಕ್ಸ್ಪೀರಿಯನ್ಸ್ ಮಾಡಿದರೆ ನೀವು ಪೂರ್ತಿ ಶ್ವಾಸ ತಗೊಂಡಿದ್ವಿ ಬಿಟ್ಟಿದ್ವಿ ಅಂತ ಅರ್ಥ. ಈ ರೀತಿಯಲ್ಲಿ ಕಂಪ್ಲೀಟ್ ಇನ್ಹಲೇಷನ್ ಎಕ್ಸಲೇಷನನ್ನು 21 ಸಾರಿ ಮಾಡಬೇಕು. ಒಂದು ಶ್ವಾಸ ತಗೊಂಡು ಒಂದು ಬಿಡುವುದು 1 ರೌಂಡ್, ಅಂತಹ 21 ರೌಂಡ್. ನೆನಪಿಟ್ಟುಕೊಳ್ಳಿ, 21 ಸಂಖ್ಯೆ ಬಹಳ ಪವರ್ಫುಲ್ ಆಗಿರುವಂಥ ಸಂಖ್ಯೆ. 21 ರೌಂಡ್ ಮಾಡಬೇಕು. 20 ರೌಂಡು ಅಲ್ಲ, 22 ರೌಂಡು ಅಲ್ಲ. ಮಧ್ಯದಲ್ಲಿ ಲೆಕ್ಕ ತಪ್ಪಬಾರದು. ತಪ್ಪಿದರೆ ಶುರುವಿಂದಲೇ ಪ್ರಾರಂಭ ಮಾಡಬೇಕು. ಲೆಕ್ಕ ತಪ್ಪುತ್ತಾ ಇದೆ ಅಂತ ಹೇಳಿದರೆ ಅದರ ಅರ್ಥ ಏಕಾಗ್ರತೆಯ ಕೊರತೆ ಇದೆ ಅಂತ ಅರ್ಥ. ಏಕಾಗ್ರತೆಯನ್ನು ವೃದ್ಧಿಸಲಿಕ್ಕೆ ಯಾವುದೇ ಮೆಡಿಸಿನ್ಗಳು, ಯಾವುದೇ ಟಾನಿಕ್ಗಳು, ಯಾವುದೇ ಪೌಡರ್ಗಳು ಕೆಲಸ ಮಾಡುವುದಿಲ್ಲ. ಏಕಾಗ್ರತೆಯನ್ನು ವೃದ್ಧಿಸಲಿಕ್ಕೆ ಅಭ್ಯಾಸ ಒಂದೇ ಪರಿಹಾರ. ರಿಪೀಟ್ ಪ್ರಾಕ್ಟೀಸ್. ಅಭ್ಯಾಸ ವೈರಾಗ್ಯಂ ತನ್ನಿರೋಧ ಅಂತ ಕರಿತೀವಿ. ಅಂದರೆ ಪುನರಪಿ ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಬೋದು. ಇದಾದ ನಂತರ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬೇಕು. ಆಲ್ರೆಡಿ ಗೊತ್ತಿದೆ, 2-3 ಸೆಷನ್ನಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ನಿಮಗೆ ಮಾಡಿ ತೋರಿಸ್ತೀವಿ ನಮ್ಮ ಯೋಗಾರೋಗ್ಯ ಜ್ಞಾನಾಮೃತ ಕಾರ್ಯಕ್ರಮದಲ್ಲಿ. ಅದನ್ನು ರೂಢಿಸ್ಕೊಳ್ಬೇಕು. ಭ್ರಾಮರಿ ಪ್ರಾಣಾಯಾಮ ಮಾಡಬೇಕು. ಭ್ರಾಮರಿ ಪ್ರಾಣಾಯಾಮ ಮೆದುಳಿಗೆ ತುಂಬ ಉತ್ತಮವಾದಂಥ ಪ್ರಾಣಾಯಾಮ ಆಗಿರುತ್ತೆ. ಈ 3 ಪ್ರಾಣಾಯಾಮವನ್ನು ಡೈಲಿ ವಿದ್ಯಾರ್ಥಿಗಳು ಮಾಡಬೇಕು. ನಾನು ಕ್ವಿಕ್ಕಾಗಿ ಒಂದು ಮಾಡ್ಯೂಲ್ ಹೇಳ್ತೀನಿ, ಆ ಮಾಡ್ಯೂಲನ್ನು ವಿದ್ಯಾರ್ಥಿಗಳು ರೂಢಿಸ್ಕೊಳ್ಳಿ. ಸ್ವಸ್ತಿಕಾಸನ, ಕಪಾಲಭಾತಿ, ವಜ್ರಾಸನ, ಸುಪ್ತ ವಜ್ರಾಸನ, ತಾಡಾಸನ ಫಸ್ಟ್, ತಾಡಾಸನ ಸೆಕೆಂಡ್, ಸೂರ್ಯ ನಮಸ್ಕಾರ 9 ಸ್ಟೆಪ್ ಸೂರ್ಯ ನಮಸ್ಕಾರ, ತ್ರಿಕೋಣಾಸನ, ಪಾರ್ಶ್ವಕೋಣಾಸನ, ವೀರಭದ್ರಾಸನ ಫಸ್ಟ್ ಆ್ಯಂಡ್ ಸೆಕೆಂಡ್, ಮತ್ತು ವೃಕ್ಷಾಸನ, ಗರುಡಾಸನ. ಕುಳಿತುಕೊಂಡು ಪಶ್ಚಿಮೋತ್ತನಾಸನ, ಪೂರ್ವೋತ್ತನಾಸನ, ಮಲಗಿ ಪವನ ಮುಕ್ತಾಸನ, ಕವಚಿ ಮಲಗಿ ಮಕರಾಸನ, ಭುಜಂಗಾಸನ, ಶಲಭಾಸನ, ಧನುರಾಸನ, ಮತ್ತು ಕೂತುಕೊಂಡು ಪುನಃ ಜಾನು ಶೀರ್ಷಾಸನ ಮತ್ತು ಭಾರದ್ವಾಜಾಸನ, ಪುನಃ ಮೇಲ್ಮುಖವಾಗಿ ಮಲಗಿ ಸರ್ವಾಂಗಾಸನ ಮತ್ತು ಮತ್ಸ್ಯಾಸನ ಅಥವಾ ಉತ್ಥಾನ ಪಾದಾಸನ, ಈ ಆಸನಗಳು ಮಾಡಿ, ಮತ್ತು ಶವಾಸನ ಫಸ್ಟ್ ಮಾಡಿ, ಮತ್ತು ಉಜ್ಜಾಯಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ ಮಾಡಿ, ಮತ್ತು ಪ್ರಣವ ಧ್ಯಾನ ಮಾಡಿ. ನಾವು ಶುರುವಿನ ದಿವಸದ ಸೆಷನ್ನಲ್ಲಿ ಪ್ರಣವ ಧ್ಯಾನ ಮಾಡೋದನ್ನು ಹೇಳಿಕೊಟ್ಟಿದ್ದೀವಿ. ಮತ್ತು ಶವಾಸನ ಸೆಕೆಂಡ್ ಮಾಡಿ. ಇಷ್ಟು ಮಾಡಲಿಕ್ಕೆ 1 ಗಂಟೆ ಕಾಲಾವಧಿ ಬೇಕು. ಇದನ್ನು ನಾವು ಈಗ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಉಪಯೋಗ ಆಗಲಿ ಅನ್ನುವ ದೃಷ್ಟಿಯಿಂದ ನಾವು ಬರುವ ವಾರದಲ್ಲಿ, ಅಂದರೆ ನೆಕ್ಸ್ಟ್ ವೀಕ್ನಲ್ಲಿ 1 ವಾರದ ತರಬೇತಿಯನ್ನು ಮಕ್ಕಳಿಗೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆನೂ ಮಾಡ್ತೀವಿ. ಅದರ ಬಗ್ಗೆ ಮುಂದಕ್ಕೆ ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ತೀನಿ. ಈಗ ಕಾಲು ಚಾಚಿ ಶ್ವಾಸ ತಗೊಳ್ತಾ ಬಲದ ಕಾಲು, ಶ್ವಾಸ ಬಿಡಿ, ಶ್ವಾಸ ತಗೊಳ್ತಾ ಎಡದ ಕಾಲು ಚಾಚಿ. ಈ ರೀತಿಯಲ್ಲಿ ಮಕ್ಕಳೇ ಯೋಗಾಸನಗಳು ಮಾಡಿ. ವಿದ್ಯಾರ್ಥಿಗಳು, ನಾನು ಆಗಲೇ ಹೇಳಿದ್ದೀನಿ, ಈಗ ನಿಮ್ಮ ಶೈಕ್ಷಣಿಕ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಲಿಕ್ಕೂ ಯೋಗಾಭ್ಯಾಸ ಸಹಾಯಕ ಬರುತ್ತೆ. ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೂ ಯೋಗಾಭ್ಯಾಸ ನಿಮಗೆ ಸಹಾಯಕ ಬರುತ್ತೆ. ಈಗ ಕಲಿತಿರುವ ವಿದ್ಯೆ ಮುಂದಿನ ದಿವಸದಲ್ಲಿ ನೀವು ವೃತ್ತಿಯಲ್ಲಿ ತೊಡಗಿಸ್ಕೊಂಡಾಗ, ಯಾವುದಾದ್ರೂ ಉನ್ನತವಾದ ಜಾಬಿನಲ್ಲಿ, ಸಾಮಾನ್ಯ ಜಾಬಿನಿಂದ ಉನ್ನತವಾದ ಜಾಬಿನಲ್ಲಿ ಇರುವವರಿಗೂ ಸಹ ಯೋಗಾಭ್ಯಾಸದ ಅವಶ್ಯಕತೆ ಇರುತ್ತೆ. ಆಗಲೂ ಸದ್ಬಳಕೆ ಮಾಡಿಕೊಳ್ಬೋದು ಅಂತ ಹೇಳುತ್ತಾ ಇವತ್ತೊಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ನೋಡಿದ್ದೀರಿ. ಕಾರ್ಯಕ್ರಮದ ಭಾಗವಾಗಿ ನಮ್ಮಲ್ಲಿ ಈ ಇವತ್ತಿನ ಪ್ರಾತ್ಯಕ್ಷಿತೆ ನೀಡಿದಂಥ ಕುಮಾರಿ ಅನನ್ಯ ಮತ್ತು ಮಾಸ್ಟರ್ ತನ್ಮಯ್ ಕೊಟ್ಟಾರಿ ಅವರಿಗೆ ಆವಿಷ್ಕರ್ ಯೋಗದ ಪರವಾಗಿ ಮತ್ತು V4 ನ್ಯೂಸ್ನ ಎಲ್ಲ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಸಮರ್ಪಿಸ್ತಾ ಇದ್ದೀವಿ. ಅವರಿಗೊಂದು ಚಿಕ್ಕ ಸ್ಮರಣಿಕೆ. ವೀಕ್ಷಕರೇ, ನಮ್ಮ 21ನೇ ದಿವಸದಲ್ಲಿ 6 ದಿವಸ ಯಶಸ್ವಿಯಾದ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅನ್ನೋ ಹೆಮ್ಮೆ ನಮಗಿದೆ. ನಾಳೆಯ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಬ್ಬರು ಚಿಂತಕರು ಬರ್ತಾರೆ. ಆ ಚಿಂತಕರ ಬಗ್ಗೆ ನಾವು ನಾಳೆ ವಿಚಾರವನ್ನು ಹೇಳ್ತೀನಿ.
ಶ್ರೀ ಶ್ಯಾಮ್ ಪ್ರಸಾದ್ ಮುದ್ರಾಜೆ ಎನ್ನುವರು ಯೋಗಾರೋಗ್ಯ ವೇದಾಂತ ಸಾರ ಅನ್ನುವಂಥ ವಿಷಯದಲ್ಲಿ ನಾಳೆ ನಾವು ಚಿಂತನೆ ಮಾಡಲಿಕ್ಕಿದ್ದೀವಿ. ಆ ಚಿಂತನೆಯಲ್ಲಿ ನಮ್ಮ ಶಾಸ್ತ್ರೀಯವಾಗಿ ಯೋಗದ ಬಗ್ಗೆ ಎಲ್ಲೆಲ್ಲಿ ಉಲ್ಲೇಖನ ಆಗಿದೆ ಅನ್ನೋದ್ರ ಬಗ್ಗೆ ಅವರು ನಮಗೆ ಚಿಂತನೆಯಲ್ಲಿ ಹಂಚಿಕೊಳ್ತಾರೆ. ನಾಳೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗುವಂತ ಹೇಳುತ್ತಾ ಎಲ್ಲ ವೀಕ್ಷಕರಿಗೆ ಒಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಿದ್ದೀವಿ. ಎಲ್ಲರಿಗೂ ಶುಭ ದಿನ.